ಕೊರೋನಾ ಸೋಂಕು ಚಿಕಿತ್ಸೆದು ಗುಣ ಆದ 5 ಜನ ಒಟ್ಟಿಗೆ ಕುಡ್ಲ ವೆನ್ಲಾಕ್ ಆಸ್ಪತ್ರೆದು ಶನಿವಾರ ಕಾಂಡ ಬಿಡುಗಡೆಯಾದರು. 5 ಜನ ವರಾಣೆ ಗುಣ ಆದ ಪೋನಗ ಮೊಕ್ಲೆಗು ಜಿಲ್ಲಾಡಳಿತ ವೈದ್ಯರು ತಾಟಿ ಬೊಟ್ಟುದು ಅಭಿನಂದನೆ ಸಂದಾದ ದುಂಬುದ ಬದುಕಗು ಮಲ್ಲ ಪ್ರೋತ್ಸಾಹದಿಂಜಾದ ಕಡಪುರ್ದು ಕೊರಿಯರು. ಐನ್ ಜನಟು ಮೂಜಿ ಬಂಟ್ವಾಳದಕ್ಲು 2 ಜನ ಬೋಳೂರು ನಿವಾಸಿಲು. ಬೋಳೂರುದ ದಂಪತಿಲು ಮುರಾನಿ ಬಿಡುಗಡೆ ಆಯ್ನಾರೆನ ಮಗಲು ಬೊಕ್ಕ ಕಂಡನಿ ಮೊಕ್ಲಿನ ಮಗಲ್ಲ ಮುರಾನಿ ಅಜ್ಜರ್ನ ಒಟ್ಟಿಗೆ ಆಸ್ಪತ್ರೆದು ಡಿಸ್ಚಾರ್ಜ್ ಆದಿತ್ಯರು. ಬಂಟ್ವಾಳದ 30 ವರ್ಷ ಪ್ರಾಯದ ಆಂಜೌ, 10 ವರ್ಷ ಪ್ರಾಯದ ಆಂಜೌ, 7 ವರ್ಷ ಪ್ರಾಯದ ಪೊಂಜೌ ಇಂಜ 3 ಜನ ಬಿಡುಗಡೆಯಾದರು. ನಾನು ಇದು ಕೊಟ್ಟದ್ದನ್ನೊಂದು ಯೂಸ್ ಮಾಡ್ತಾ ಇದ್ದೇನೆ. ಇದು ಫೇಸ್ ಶೀಲ್ಡ್ ಒಂದು ಕೊಟ್ಟಿದ್ದಾರೆ. ಬಂದ್ರು ಕೊರೋನಾದ ಹಾಟ್ಸ್ಪಾಟ್ ಆದಿತ್ತಿನ ಬಂಟ್ವಾಳ ಇತ್ತೆ ಹೆಚ್ಚು ಕಡಿಮೆ ಕೊರೋನಾ ಮುಕ್ತ ಆವೊಂದು ಬೈತಂಡು. ಬೋಡೂರುಲ ಕೊರೋನಾ ಮುಕ್ತ ಆತಂಡು. ಕೊರೋನಾ ಚಿಕಿತ್ಸೆ ಪೂರೈಸಾದು ಮೊಕ್ಲು ಇಲ್ಲಡೆ ಪೋನಗ ಡಾಕ್ಟರ್ ನಕ್ಲೆಗು ನರ್ಸ್ ಪರಿಚಾರಕರು ಜಿಲ್ಲಾಡಳಿತಗು ಕೊರೋನಾ ಗೆಂದಿನ ಖುಷಿ ತಂಕ್ಲಿನ ಶ್ರಮ ಸಾರ್ಥಕ ಆಯಿನ ಮಲ್ಲ ಸಂಭ್ರಮ. ಇಂದು ಬಿಡುಗಡೆ ಹೊಂದಿರುವುದು ನಮಗೆಲ್ಲರಿಗೂ ಬಹಳ ಸಂತಸದ ವಿಷಯ. ಆದರೂ ಅವರಿಗೆ ಇನ್ನು 14 ದಿವಸಗಳು ಅವರು ಹೋಮ್ ಕ್ವಾರಂಟೈನ್ನಲ್ಲಿ ಇದ್ದುಕೊಂಡು ಜಾಗ್ರತೆ ವಹಿಸುವಂತಹ ಸೂಚನೆಗಳೊಂದಿಗೆ ಅವರನ್ನು ಬಿಡುಗಡೆಗೊಳಿಸಲಾಗಿದೆ. ಈ ಸಂದರ್ಭದಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ರೋಗಿಗಳ ಚಿಕಿತ್ಸೆ ನೀಡಿದಂತಹ ಎಲ್ಲ ವೈದ್ಯರು, ಶುಶ್ರೂಷಕ ಸಿಬ್ಬಂದಿಯವರು ಹಾಗೂ ಎಲ್ಲ ವರ್ಗದ ಸಿಬ್ಬಂದಿಯವರಿಗೂ ನಾನು ಹಾರ್ದಿಕವಾಗಿ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನು ಹಾಗೂ ಶುಭಾಶಯಗಳನ್ನು ಹೇಳಬಯಸ್ತೇನೆ. ಈಗ ಇನ್ನು ನಮ್ಮಲ್ಲಿ ಈಗ ಈ 31 ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರಲ್ಲಿ 3 ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ಬಿಟ್ಟು ಉಳಿದವರ 28 ರೋಗಿಗಳು ಆರೋಗ್ಯ ತೃಪ್ತಿಕರವಾಗಿದೆ. ಇವನ್ ICUನಲ್ಲಿ ಚಿಕಿತ್ಸೆ ಪಡೆಯುವವರು ಕೂಡ ಚಿಕಿತ್ಸೆಗೆ ಉತ್ತಮವಾಗಿ ಸ್ಪಂದಿಸಿ ಅವರ ಆರೋಗ್ಯ ಕೂಡ ಚೇತರಿಕೆಯಾಗಿದೆ. ಯಾವುದೇ ಪೇಷಂಟ್ ಈಗ ಸದ್ಯಕ್ಕೆ ವೆಂಟಿಲೇಟರ್ನಲ್ಲಿ ಇಲ್ಲ, ಅಳವಡಿಸಿರುವುದಿಲ್ಲ. ಅವೆತೊಟ್ಟಿಗೆ ಇಲ್ಲಡೆ ಪೋಪಿನಕ್ಲೆಗು ಹೊಸ ಬದುಕಡು ಉಮೇದು ದಿಂಚಾವನ ತಾಟಿದ ಅಭಿನಂದನೆಡು ಮೊಕ್ಲೆನು
ಉಡಲ್ ದಿಂಚಿನ ಉಡಲ್ ಗೆದ್ದಿನ ಭಾವನಾತ್ಮಕ ಚಿತ್ರಣಡು ಇಲ್ಲಡೆ ಕಡಪುರದು ಕೊರಿಯರು. ಇದು ಕೊಟ್ಟದ್ದನ್ನೊಂದು ಯೂಸ್ ಮಾಡ್ತಾ ಇದ್ದೇನೆ. ಇದು ಫೇಸ್ ಶೀಲ್ಡ್ ಒಂದು ಕೊಟ್ಟಿದ್ದಾರೆ. ಬಂದರು